ಅಶ್ವತ್ಥ ವೃಕ್ಷಕ್ಕೆ ಅಶ್ವತ್ಥ ಪ್ರತಿಷ್ಠೋ ಉಪನಯನ ಮತ್ತು ವಿವಾಹ ಮಹೋತ್ಸವವು ನಾಗೂರು ಶೆಟ್ರು ಮನೆಯಲ್ಲಿ ಸಂಭ್ರಮದಲ್ಲಿ ಸಂಪನ್ನಗೊಂಡಿತು. ಈ ಪ್ರಯುಕ್ತ ಚಂಡಿ ವಾದನದ ಮೂಲಕ ಭವ್ಯ ಮೆರವಣಿಗೆಯಲ್ಲಿ ಈ ದೇವರನ್ನ ಬರಮಾಡಿಕೊಳ್ಳಲಾಯಿತು. ದಿನಾಂಕ 19ರಂದು ಗುರು ಗಣೇಶ ಪೂಜೆ, ಪುಣ್ಯಾಹ ವಾಚನ, ಸ್ನಾನ ಶುದ್ಧಿ, ರಾಕ್ಷುಘ್ನ ಹೋಮ, ವಾಸ್ತು ಪೂಜೆ ಬಲಿ, ಮಹಾಸಂಕಲ್ಪ, ಸುದರ್ಶನ ಹೋಮ ಇತ್ಯಾದಿ ಕಾರ್ಯಕ್ರಮಗಳು ಸಂಪನ್ನಗೊಂಡವು. ದಿನಾಂಕ 20ರಂದು ಬೆಳಿಗ್ಗೆ ಗುರು ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯಾಹ ವಾಚನ, ಮಹಾಸಂಕಲ್ಪ, ಋತ್ವಗರ್ಣನೆ, ಅಶ್ವತ್ಥ ಪ್ರತಿಷ್ಠೆ, ನವಗ್ರಹ ಹೋಮ, ಅಶ್ವತ್ಥೋಪನಯನ, ವಿವಾಹ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ಸಾನ್ನಿಧ್ಯದಲ್ಲಿ ಸಂಪನ್ನಗೊಂಡಿತ್ತು. ಶ್ರೀ ನಟರಾಜ ತಂತ್ರಿಗಳು ಹಾಗೂ ಶ್ರೀ ರಾಘವೇಂದ್ರ ಕರಭರ ಪೌರೋಹಿತ್ಯದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ ನಡೆಯಿತು. ನಾಗೂರು ಶೆಟ್ರು ಮನೆ ಕುಟುಂಬಸ್ಥರಾದ ಸುಬ್ಬಣ್ಣ ಶೆಟ್ಟಿಯವರು ಮಾತನಾಡಿ, ನಮ್ಮ ಕುಟುಂಬದಿಂದ ಹಲವಾರು ವರ್ಷಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಹಾಗೆಯೇ ಇಂದು ಕೂಡ ಅಶ್ವತ್ಥ ವೃಕ್ಷಕ್ಕೆ ಅಶ್ವತ್ಥೋಪನಯನ ಕಾರ್ಯಕ್ರಮ ನಡೆಯಿತು. ಸಹಕರಿಸಿದ ಕುಟುಂಬಸ್ಥರು, ಸದಸ್ಯರು, ಊರಿನ ಗ್ರಾಮಸ್ಥರಿಗೆ ಧನ್ಯವಾದ ಸಮರ್ಪಿಸಿದ್ರು. ಪುರಾತನ ಪರಂಪರೆ ಉಳ್ಳಂಥ ನಾಗೂರು ಶೆಟ್ರ ಮನೆಯ ಈ ಒಂದು ವಠಾರದಲ್ಲಿ ಅಶ್ವತ್ಥ ನಾರಾಯಣನ ಒಂದು ವೃಕ್ಷ ನಮ್ಮ ಮನೆಯಲ್ಲಿ ನಮಗೂ ನಮ್ಮ ಹಿರಿಯವರಿಗೂ ಗೊತ್ತಿಲ್ಲದೆ ಭಾಳ ಹಿಂದಿನಿಂದ ಕಟ್ಟೆ ಇಲ್ಲಿ ಇದ್ದಿತ್ತು. ಆ ಸಂದರ್ಭದಲ್ಲಿ ನಮ್ಮ ಹಿರಿಯವರಾದ ಮಾವಯ್ಯ ಶೇಷು ಶೆಟ್ರು ಎಂಬುವರು ಗಿಡವನ್ನು ನಟ್ಟು ಇವತ್ತು ಬೃಹದಾಕಾರವಾಗಿ ನಮ್ಮ ಮನೆಯ ಸಮೀಪ ನಮ್ಮ ಮನೆಯ ವಠಾರದಲ್ಲಿ ಬೆಳೆದು ನಿಂತಿದೆ. ಇವತ್ತು ನಿನ್ನೆ ಸಂಜೆಯ ದಿನ ಅನೇಕ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿ ಇವತ್ತಿನ ದಿವಸ ಉಪನಯನ, ಮದುವೆ, ಇನ್ನಿತರ ಮಹಾಮಂಗಳಾರತಿ ಕಾರ್ಯಕ್ರಮ ಇವತ್ತು ಹಿರಿಯರ, ಊರಿನವರ ಸಮ್ಮುಖದಲ್ಲಿ ನಮ್ಮ ಕುಟುಂಬದವರೆಲ್ಲರೂ ಸೇರಿ ಇವತ್ತು ಪ್ರಾರ್ಥನೆಯಿಂದ ಭಾಳ ವಿಜೃಂಭಣೆಯಿಂದ ಪುರೋಹಿತರಾದಂಥ ರಾಘವೇಂದ್ರ ಕರಭರ ಹಾಗೂ ಎಲ್ಲ ನಮ್ಮ ಊರಿನ ಪುರೋಹಿತ ತಂಡದವರಿಂದ ನೆರವೇರಿದೆ. ನಮ್ಮ ಮನೆ ಅನ್ನುವಂಥದ್ದು ಬಹಳ ಪುರಾತನ ಕಾಲದ್ದು. ಸ್ವಾಮಿ ಯಕ್ಷಿ ಎನ್ನುವಂಥದ್ದು ನಮ್ಮ ಮನೆಯ ವಠಾರದಲ್ಲಿದೆ. ನಾಗದೇವರ ಬನ, 2 ನಾಗದೇವರ ಬನ ಉಂಟು. ಹಿಂದೆಯೂ ಕೂಡ ನಾವು ಏಕಪವಿತ್ರ ನಾಗಮಂಡಲ, ಆಶ್ಲೇಷ ಬಲಿ, ನಾಗದೇವರ ಪ್ರತಿಷ್ಠೆ, ಹೀಗೆ ಯಕ್ಷಗಾನ ಇಂಥ ಅನೇಕ ಕಾರ್ಯಕ್ರಮವು ನಮ್ಮ ಕುಟುಂಬದವರೆಲ್ಲರೂ ಸೇರಿ ಮಾಡ್ಕೊಂಡು ಬಂದಿರುತ್ತಾರೆ. ಈ ದಿನವೂ ಕೂಡ ಇಡೀ ಊರಿನವರ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಇವತ್ತು ಕಾರ್ಯಕ್ರಮ ನಡೆಸಿದ್ದೇವೆ. ಶ್ರೀದೇವರು ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಶ್ರೀಮನ್ನಾರಾಯಣನ ಕೃಪೆ ಇರಲಿ, ಲಕ್ಷ್ಮೀನಾರಾಯಣನ ಕೃಪೆ ಇರಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತಾ ಶ್ರೀದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮಧ್ಯಾಹ್ನ 12:30ರಿಂದ ಶ್ರೀ ಅಗತೀಶ್ವರನ ವಿಪ್ರ ಭಜನಾ ಮಂಡಳಿಯವರಿಂದ ಭಜನೆ, ಸಂಜೆ 6:30ಕ್ಕೆ ವಸಂತೋತ್ಸವ, ಸಂಜೆ 7 ಗಂಟೆಗೆ ಭಜನೆ, ಶ್ರೀರಾಮ ಮಹಿಳಾ ಭಜನಾ ತಂಡ ಗಂಗೆಬೈಲು, ಶ್ರೀ ವಿನಾಯಕ ಮಹಿಳಾ ಭಜನಾ ತಂಡ ನಾಗೂರು ಭಜನಾ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಈ ಸಂದರ್ಭದಲ್ಲಿ ನಾಗೂರು ಮನೆಯ ನರಸಿಂಹ ಶೆಟ್ಟಿ, ಗುಲಾಬಿ ಮತ್ತು ಕೃಷ್ಣ ಶೆಟ್ಟಿ, ವಿನೋದ ಮತ್ತು ನಾರಾಯಣ್ ಶೆಟ್ಟಿ, ಪಾರ್ವತಿ ಮತ್ತು ಶೇಖರ್ ಶೆಟ್ಟಿ, ಶ್ರೀಮತಿ ಮತ್ತು ವಿಶ್ವನಾಥ್ ಶೆಟ್ಟಿ ಹಾಗೂ ಸಹೋದರರು ನಾಗಮ್ಮ, ರಾಜು ಶೆಟ್ಟಿ ಮತ್ತು ಮಕ್ಕಳು, ಅಳಿಯಂದಿರು, ಸೊಸೆಯಂದಿರು, ಮೊಮ್ಮಕ್ಕಳು, ಶ್ರೀಮತಿ ಮತ್ತು ಶ್ರೀ ರಾಜು ಶೆಟ್ಟಿ ಹಾಗೂ ಸಹೋದರರು, ಶಾರದಾ, ಮೋಹನ್ ಮತ್ತು ಮಕ್ಕಳು, ಅಳಿಯಂದಿರು ಹಾಗೂ ಮೊಮ್ಮಕ್ಕಳು, ಕುಟುಂಬಸ್ಥರು ಮತ್ತಿತರರು ಉಪಸ್ಥಿತರಿದ್ದರು. ನಾಗೂರು ಶೆಟ್ರ ಮನೆಯ ಕುಟುಂಬಸ್ಥರು ಈ ಅಶ್ವತ್ಥ ವೃಕ್ಷವನ್ನು ಪ್ರತಿಷ್ಠಾ, ಉಪನಯನ, ವಿವಾಹ ಮಹೋತ್ಸವವನ್ನು ಇಂದು ನೆರವೇರಿಸಿದ್ದಾರೆ. ಅದರಿಂದ ಅಶ್ವತ್ಥೇನ ಪ್ರಜಾವೃದ್ಧಿ ಅಂತೇಳಿ, ಅಂದರೆ ಈ ಅಶ್ವತ್ಥವನ್ನು ಉಪನಯನದ ಮದುವೆಯನ್ನು ಮಾಡಿದರೆ, ಪೂರ್ವ ಸಂಸ್ಕಾರಗಳನ್ನೆಲ್ಲ ಮಾಡಿದರೆ ಈ ಪ್ರಜೆಗಳು ವೃದ್ಧಿ ಆಗ್ತಾರೆ, ಅಥವಾ ನಮಗೆ ಒಳ್ಳೆಯ ರೀತಿಯ ಗಾಳಿಗಳು, ವಾತಾವರಣಗಳು ಈ ಸ್ಥಳದಿಂದ ಪ್ರಾಪ್ತಿ ಆಗ್ತದೆ. ಅಂತಹ ಒಂದು ಅಶ್ವತ್ಥಕ್ಕೆ ಈ ನಾಗೂರು ಶೆಟ್ರ ಮನೆಯ ಕುಟುಂಬಸ್ಥರು ಉಪನಯನ, ವಿವಾಹ ಮಾಡುವುದರಿಂದ ಎಲ್ಲರಿಗೂ ಕ್ಷೇಮ ಲಾಭ, ಉತ್ತರೋತ್ತರ ಶ್ರೇಯಸ್ಸಾಗುತ್ತೆ ಅಂತ ಹೇಳಿ ಈ ಕರಭ ವಂಶಸ್ಥರು ಅದರ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗೂ ಎಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.